ನಮಸ್ಕಾರ ಮಾತಿರಲ್ಲ ಯಾನಿಕಲ್ ನಾತಲು ನಡಬವು ಯಾನಿ ಜಂತ್ರಟ್ಟು ಬಂದಿಲ್ಲ ಶಿರ್ವ ಅವಳು ಜಾರಂದಾಯ ಸಾನೋಡು ಅವಲಿನಿ ಪೂತ ಪೂಜೆ ಅಂಚನೆ ನಮ್ಮ ಗೋಪಾಲ್ ಗುರುಸ್ವಾಮಿ ಮೇರೆ ಏನನ್ನು ಅಡಿ ಬರ್ರೆ ಬಂತೀರ ಅವ್ರನ್ನ ಟೀಮ್ ಉಂಡುಗೆ ಚೆಂಡದ ಪೊರ್ಂಜೋಲ್ನ ಬೊಕ್ಕ ಅರ್ಂಜೋಲ್ನ ಅವ್ರನ್ನ ಒಂಜಿ ಟೀಮ್ ಕಟ್ಟದೇರು ನಮ್ಮ ಚೆಂಡದ ಅಂಚ ಆಕಲ್ನ ಚೆಂಡದ ಟೀಮುದ ಆಕಲ್ನ ಪೂರ ಪರಿಚಯ ಮಲ್ತ್ಕೊರ್ಕ ಮತ್ತೆ ಪೋಯಿ ನಮ್ಮ ಅಡಿಗೆ ಬರ್ಸಲ ಬರೋದೊಂದು ಅಡೆ ಪೋದು ಅಯ್ಯಪ್ಪ ಸೇವಾ ಸಮಾಜ ಮಹಿಳಾ ಶಾಸಕರು ಶಿರುವ ಸಾರ್ವಜನಿಕ ಗಣೇಶೋತ್ಸವ ವೇದಿಕೆಗಳು ನಾಲ್ಕು ತಿಂಗಳು ಉದ್ಘಾಟನೆ ಆದ ಅವಿಡ್ದು ಪಕ್ಕ ಇನ್ನೊಂದು ಸಾನಿಧ್ಯಗಳು ಚೆಂಡೆ ಬೆಳಗ ಮಹಿಳಾ ಸಂಸ್ಥೆಗಳ ಚೆಂಡೆ ಬೆಳಗ ಮುಖ ತರಬೇತಿ ಇನಿ ಭೂತ ಪೂಜೆಗಾಗಿ ಸೇವೆಯನ್ನು ಕೊಡ್ತೇವೆ ಅಂಚೆನೆ ಮಸ್ತ್ ರೇಟ್ ಆಗಲು ಮತ್ತು ಸೇವೆಯನ್ನು ಯಾಕೆ ಮಾತೇನೆಲ್ಲ ಸಹಕಾರ ಮತ್ತು ಮಗಳಿಗೆ ಪ್ರೋತ್ಸಾಹ ಮಾಡಿಕೊಡ್ತಾರೆ ದತ್ತರಗುಟ್ಟಿ ಶಿರುವ ಸುಮಾರು ಇನ್ನು ಅನಾದಿಡಿ ಈ ಬರ್ಕ ಪೂಜಾರಿ ನಡಿಬಿಟ್ಟಿದ ಸೇನಾಧಿಕಾರಿ ಆದಿತ್ಯರಿಗೆ ಆರು ಮುಲ್ಕಿಗೆ ಸಾಮಂತರ ಸನ್ನಡಿಗೆ ಯುದ್ಧ ಹೋಗಿ ಕೊಟ್ಟಿಗೆ ಅಲ್ಪ ದೇವಿನ ಪಾದಪತ್ತನ ಪೊತ್ತುಡು ಎಂಕೊಂಜಿ ಸಾಹೇಬು ಶಕ್ತಿ ಕೊಡು ಆ ಪೊತ್ತುಡು ಗೆಂದಗೆಳಿತ ರೂಪಡು ಕುಡಿಮನಟಿತ್ತಿನ ಜಾರಂದಾಯಿ ತಾನುಳ್ಳೆ ಬಣದು ಗೆರಿ ಬಸ್ಸಿಗೆ ಅಂಚ ತಿರುಪತಿಗೆ ಸಮಾನವಾದ ಶಿರುವದ ಗ್ರಾಮವು ಕಾರದಿಯಿಂದ ನಾವು ಎಂಟು ಹೂ ಪೂಜೆಗೆ ಬರ್ಕದಲ್ಲಿ ಅವರು ಬಂದು ನಾವು ಸದುದ್ದೇಶಿನಲ್ಲಿ ಒಂದು ಈ ಬರ್ಕದ ಮಣ್ಣಡು ತಲ ಊರಿದು ಹಿರಿಯರಡ ವಾನ ಮುಂಡಿಗೆ ತಂದು ತೇಪನ್ನು ವಿಚಾರ ಎಂಕರೆಲ್ಲ ತೆಗೆದು ಅಡ್ಡ ಕಾಲಕ್ರಮೇಣ ಪೋಣಗ ಹತ್ತಪ್ಪೆ ಬಾಲ್ಯವನ್ನು ಸೇರ್ಸಾ ಒಂದು ಆವರ್ತಕ್ಕಚ್ಚಿನ ಸಾನ ಮುಂಡಿಗೆ ಕಟ್ಟ ಒಂದು ಬಿದ್ದಿರ ಮಣ್ಣು ಮೆರವೊಂದಿತ್ತು ಅಂಡ 2003 ಇಸ್ವಿಡು ಪುನರ್ ಪ್ರತಿಷ್ಠೆ ಶಿಲಾಮಯ ಗೋಪುರ ಮೊತ್ತ ಒಂದು ಇತ್ತ ಇಡೀ ಶಿರುವಬುದ್ಧ ಆಸುಪಾಸುಗಳ ಪುನರ್ ಗಣಪತಿ ಲೆಕ್ಕ ನೆನೆ ಒಂದು ಸಾವಿರ ಸಾಮಾನ್ಯ ಕಟ್ಪಾಡಿ 10 ಕಿಲೋಮೀಟರ್ ಮುಡಾಯಿ ಮೇಟು ఒక ಬೆಳ್ಮನೊಂದು 6 ಕಿಲೋಮೀಟರ್ ಪಡ್ಡಾಯಿ ಮೇಟು ಇಂಚಿಡು ಪಳ್ಳಿ 3 ಬೆಳ್ಳಿಯೊಂದು 6 ಕಿಲೋಮೀಟರ್ ಮಧ್ಯಡು ಸಿರುವ ಎತ್ತರ ಬೆಟ್ಟು ಧರ್ಮಜಾನದಾಯ ದೇವಸ್ಥಾನ ಒಂದು ಇತ್ತೆ ಸ್ವಲ್ಪ ಅಭಿವೃದ್ಧಿಗೋಸ್ಕರ ಅದು 1984 ಇಸ್ವಿಡು ಸತ್ಯನಾಥ ಭಜನಾ ಮಂಡಳಿ ಬಂಟ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಿದ್ದು ಇಲ್ಲಿ ಜವನಿಯರು 5 ಕಿಲೋಮೀಟರ್ ಬಾಡಿ ಪೂರ್ಣದಲ್ಲಿರು ಇಲ್ಲಿ 2 ಪ್ರಖ್ಯಾತಿ ಪಡೆದು ಒಂದು ಅವತ್ತ ಒಂದು ಎಂಕಲಿಗೆ ಸಹಕಾರವಾದ ಸ್ವಸಹಾಯ ಸಂಘ ಲಕ್ಷ್ಮೀ ಸ್ವಸಹಾಯ ಸಂಘ ಬಂಟ ಒಂದು ಗ್ರೂಪ್ ಎಂಕಲಪ್ಪ ಸೇರುന്നുണ്ട് അതിനിട്ടത് ವರ್ಷಂಪತಿ ಮುತ್ತ ನವರಾತ್ರಿದ ಒಂದು ವರ್ಮದಿಂದ ಪೂಜಾ ವಿಶೇಷವಾದ ಅದು ನಡೆತದೆ ವರ್ಮಣದಿಂದಲೇ ಒಂದು 400-500 ಜನ ಅನ್ನ ಸಂತರ್ಪಣೆಗಳನ್ನು ನಡೆತಿದ್ದಾರೆ ಅವು ತತ್ತದು ಸ್ವಸಹಾಯ ಸಂಘದ ಬೇರೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅತ್ತ ಒಂದು ಎಂಕಲಾಗ ಮುಕ್ತ ವಾರ್ಷಿಕ ನೇಮ ಮಾಯದ ಪುಣ್ಯಂಗೆ ಬಂದು ನೇಮಕ ಮಾಡ್ತಿದ್ದಾರೆ ಅವು 1 ವರ್ಷ ಫೆಬ್ರವರಿ ಬರ್ಕೊಂಡು ನಾನು ಬರ್ಪಿನ ವರ್ಷದ ಮಾರ್ಚ್ 7 ತಾರೀಕಿಗೆ ಬರ್ಬೋದು ಅಂಚಾದ ಭಗವತ್ ಭಕ್ತನಾದ್ರು ಜಾತಿ ಮತ್ತು ಭೇದದ ಅಂತ ಪೂರ್ವ ಜನರ ಮತ್ತು ಸಹಕಾರ ಕೊರಿದ್ರು ಆ ಪುರ್ತೋಡಿ ಎಂಕಲಿಗೆ ರಾಜಾಶ್ರಯ ಸಿಕ್ಕಿಜಿ ಬೊಕ್ಕ ಮುಪ್ಪದಾಗುವ ಒಂದು ಅಬಲರಾದಿತ್ತೇರು 5 ಬೊಕ್ಕ ಇತ್ತೆ ರಾಜಾಶ್ರಯ ಸಿಕ್ಕಂಡು ದಾನಿನಾಗಲ ಸಹಕಾರ ಸಿಕ್ಕಂಡು ಜವಣಿಯರನ್ನ ಪ್ರೋತ್ಸಾಹ ಸಿಕ್ಕಂಡು ಅಂಚಾದು ಇತ್ತ ಅಭಿವೃದ್ಧಿ ಪಕ್ಕಟ್ಟು ನಡ್ತಂದು ಈತ ಪಣ್ಣರೆ ನಾನು ಇಚ್ಛೆ ಪಡ್ತಾನೆ ಅಂಚ ಎಂಕಲ್ನಂತ ಪೂರ ಎಷ್ಟು ಗೊತ್ತಾಗ್ತಿದ್ದಿ ಎಂಕಲು 1901 ಇಸ್ವಿಡು ಅಷ್ಟಮಂಗಲ ಪ್ರಶ್ನೆ ಪಣ್ಣಾಗ ಎಂಕರೆ ನೆತ್ತವಲ ಐನು ಶಕ್ತಿ ಉಂಡು ಬಂಟ್ಪಣ ಲೆಕ್ಕ ಗೊತ್ತಾಗ್ತದೆ 5 ಜಾರದಾಯ ಬಂಟಿ ಜಿಮಾದಿ ಬಂಟಿ ಬೊಕ್ಕ ಪಪ್ಪಿದ್ದಾಯಿ ಬೈಕಾಗಿ ಪಂಪಿನ ಸ್ತ್ರೀ ಶಕ್ತಿಯ ನೆಲೆ ಒಂದು ಇನಿ ಒಂದಿನ ಪೂರ ಎಂಬ ಪೂಜೆ ಪುರಸ್ಕಾರ ಮಾಡ್ತದೆ ಭಯ ಭಕ್ತಿ ನಡೆಸೋದಿಲ್ಲ ಅಂಚನೆ ಸಂಕ್ರಾಂತಿದಾನಿ ಕಡಿಮೆ ಮಾಡಲ್ಲ ಒಂದು 34 ಪನ್ಯಾರ್ದ ಸೇವೆ ಬರೋದು ಅವನ್ನು ವಿಜೃಂಭಣೆ ಎಂಟು ಮಾಡ್ತದೆ ಸೇವಾರ್ಥಿಗೆ ಪ್ರಸಾದವನ್ನು ವಿತರಣೆ ಮಾಡಿಸೋದು ಅಂಚ ಎಂಟು
ದಾನಿನಾಗಲೇನು ಇಷ್ಟೆಲ್ಲ ಎಂತ ಸ್ಮರಣೆ ಮಾಡ್ತಂದಿಲ್ಲ ಬೋರ್ಡ್ ಕೇಣಿ ಬೆಟ್ಟದಾಗ ಕೊಡ್ತಾರೆ ಅಗಳು ನಾನು ದಾದ ಮೂಡೊಂಡಲ್ಲ ಎಂಕಡ ಪನ್ನೆ ಬಂಟ ಬಲು ಬಸ್ಸನ್ನು ಅಗಳು ಕೊಡ್ತಾರೆ ಎಂಕಡೆ ಅಂಚಾವುದು ಕೂಡ ಎಂಕಲಿಗೆ ಆತು ಭಯ ಇಜ್ಜಿ ದೈವ ಎಂಕಲು ಪನ್ನೆಕ ಎಂಕಲ ಪಿಯೋಡೆ ಉಳ್ಳೇ ಬಂಟ ಆಸೆಲ ಎಂಕಲ ಉಂಟು ಏನೇಗ ಒಂಜಿ ಪ್ರಾರ್ಥನೆ ಮಾಡ್ತದೆ ಕೈ ಎದ್ದು ಗಂಧ ತಂದು ಆ ಕೆಲಸ ಆವಂದೆ ಕೊಡ್ತದೆ ಅಂಚಾದು ಎಂಕಲಿಗೆ ಭಾರಿ ಒಂದು ವಿಶ್ವಾಸಡು ಈ ಜಾಗಡು ಉಲ್ಲ ನನ್ನ ಮಿತ್ತಿಗೆ ಆಯ್ನೆ ರಕ್ಷಣೆ ಮಾಡ್ಕೊಂಡು ಎಂಕಲ ಪಾತ್ರವನ್ನು ಮುಗಿತಾರೆ.